ಇವರ ಕಣ್ಣು ಕೆಂಪಾಗ್ತಾ ಇದೆ. ಇದನ್ನು ನಾವು ವಿರೋಧಿಸಿದ್ದೇವೆ. ಈಗಾಗಲೇ ನಾವು ಆ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ಇದು ಅವರಿಗೆ ಎಚ್ಚರಿಕೆ. ಯಾಕೆಂತ ಹೇಳಿದ್ರೆ ಫ್ಲೆಕ್ಸ್ ತೆರವು ಖಂಡಿಸಿ ಎಸ್ಡಿಪಿಐ ನಾಯಕರ ಪ್ರತಿಭಟನೆ, ಪೊಲೀಸ್ ವಶಕ್ಕೆ. ಕೇರಳದ ಪ್ರಸಿದ್ಧ ವೈದ್ಯರತ್ನಂ ಆಯುರ್ವೇದ ಔಷಧಿ ಸಂಸ್ಥೆಯ ಗುಣಮಟ್ಟದ ಔಷಧಿಗಳು ಈಗ ಕೈಗೆಟಕುವ ದರದಲ್ಲಿ. ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಅನುಭವಿ ವೈದ್ಯರಿಂದ ಚಿಕಿತ್ಸೆ ಮತ್ತು ಸಲಹೆ. ವೈದ್ಯರ ಸೇವೆ ಸೋಮವಾರ, ಬುಧವಾರ ಮತ್ತು ಶನಿವಾರ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 2ರವರೆಗೆ. ವೈದ್ಯರತ್ನಂ ಆಯುರ್ವೇದ ಮೆಡಿಕಲ್ ಮತ್ತು ಕ್ಲಿನಿಕ್ ಮಂಜೇಶ್ವರ. ಕರೆ ಮಾಡಿ 9497431005. ನಿಮ್ಮ ಆರೋಗ್ಯ ನಮ್ಮ ಜವಾಬ್ದಾರಿ. ಇಂದೇ ಭೇಟಿ ನೀಡಿ. ಮಂಗಳೂರು ನಗರದ ಟೌನ್ ಹಾಲ್ನಲ್ಲಿ ನಡೆಯುತ್ತಿರುವ ಜಿಲ್ಲಾ ಯುವ ಅಸೆಂಬ್ಲಿ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಅಳವಡಿಸಲಾಗಿದ್ದ ಯಂಗ್ ಡೆಮೊಕ್ರಾಟಿಕ್ ಕಾರ್ಯಕ್ರಮದ ಫ್ಲೆಕ್ಸ್ ತೆರವುಗೊಳಿಸಿದ ಕ್ರಮವನ್ನು ಖಂಡಿಸಿ ಎಸ್ಡಿಪಿಐ ಜಿಲ್ಲಾ ನಾಯಕರು ಪ್ರತಿಭಟನೆ ನಡೆಸಿದರು. ಮಂಗಳೂರು ಟೌನ್ ಹಾಲ್ ಸಮೀಪ ಬ್ಯಾನರ್ ತೆರವುಗೊಳಿಸಿದ್ದನ್ನು ವಿರೋಧಿಸಿ ಎಸ್ಡಿಪಿಐ ನಾಯಕರು ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆ ನಡೆಸಿದರು. ಫ್ಲೆಕ್ಸ್ ತೆರವುಗೊಳಿಸಿದ ಪೊಲೀಸರ ಕ್ರಮವನ್ನು ಖಂಡಿಸಿ ಪ್ರತಿಭಟನೆಗಾರರು ಕೂಡಲೇ ಆಕ್ಷೇಪ ವ್ಯಕ್ತಪಡಿಸಿದ್ದರು. ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದರು. ಬಳಿಕ ಎಸ್ಡಿಪಿಐ ನಾಯಕರನ್ನ ಬಿಡುಗಡೆ ಮಾಡಲಾಯಿತು. ಇದೇ ವೇಳೆ ಎಸ್ಡಿಪಿಐನ ಯಂಗ್ ಡೆಮೊಕ್ರಾಟಿಕ್ ಸಂಘಟನೆಯ ಉದ್ಘಾಟನೆ ಹಾಗೂ ಜಿಲ್ಲಾ ಯುವ ಅಸೆಂಬ್ಲಿ ಕಾರ್ಯಕ್ರಮವೂ ನಡೆಯಿತು. ಹೋಗಿ ಅದನ್ನು ತೆಗಿಲಿಕ್ಕೆ ಇದ್ದಾರೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಕಾನೂನು ಎಲ್ರಿಗೂ ಒಂದೇ ತರ ಆಗಿರಬೇಕು. ಕಾನೂನು ಜಾತಿ, ಪಕ್ಷ ಅಥವಾ ಬಲಾಢ್ಯರು ಅಥವಾ ಕೆಳಗಿದ್ದವರು ಅಂತ ಹೇಳಿ ತಾರತಮ್ಯ ಮಾಡಬಾರ್ದು. ಎಲ್ರಿಗೂ ಒಂದೇ ರೀತಿಯಾದ ಕಾನೂನು ಇರಬೇಕು. ಇವತ್ತು ಮಂಗಳೂರಿನಲ್ಲಿ ಏನು ಈ ಕಾರ್ಯಾಚರಣೆ ಮಾಡಿ ನಮ್ಮ ಈ ಬಾವುಟಗಳನ್ನು, ಫ್ಲೆಕ್ಸ್ಗಳನ್ನು ತೆಗೆಯುವ ಮೂಲಕ ನಮ್ಮ ಹೋರಾಟವನ್ನು, ನಮ್ಮ ಈ ಹೊಸ ಯುವಕರ ಶಕ್ತಿಯನ್ನು ತಡೆಯಬಹುದು ಅಂತ ಇವರೇನಾದರೂ ಭಾವಿಸಿದ್ರೆ ಅವರು ಮೂರ್ಖರ ಸ್ವರ್ಗದಲ್ಲಿದ್ದಾರೆ ಅಂತ ನಾವು ಹೇಳ್ತಾ ಇದ್ದೇವೆ. ನಮ್ಮ ಹೋರಾಟಗಳು ಈ ಚಳುವಳಿಗಳು ಹುಟ್ಟಿಕೊಂಡದ್ದೇ ಇಂತಹ ಹೋರಾಟಗಳಿಂದ. ಆದ ಕಾರಣ ನಮ್ಮ ಹೋರಾಟಗಳು ಮುಂದಿನ ದಿವಸಗಳಲ್ಲಿ ಇದಕ್ಕಿಂತಲೂ ತೀವ್ರ ರೀತಿಯಾಗಿ ನಾವು ಹೋರಾಟಗಳನ್ನು ಮಾಡ್ತೇವೆ. ಈ ರೀತಿಯಾಗಿ ದಮನ ಮಾಡುವಂಥ ಕೆಲಸವನ್ನು ಮಹಾನಗರ ಪಾಲಿಕೆ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು ಇದನ್ನು ಮಾಡಬಾರದು. ಇದನ್ನು ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಇದನ್ನು ಎದುರಿಸಲಿಕ್ಕೆ ಕೂಡ ನಾವು ತಯಾರಾಗಿದ್ದೇವೆ.